ಆನಡು ಉದ್ಘಾಟನೆ ಇತ್ತಂಡ ಅವು ಮುಗಿಯುತ್ತದೆ ಅನಿಸೆ ನಮ್ಮನ ಎಂಗೇಜ್ಮೆಂಟ್ದ ಇವೆಂಟ್ ಬೈದೆ ಎಲ್ಲ ಬೈದ್ಯರಿಲ್ಲ ಅದಕ್ಕೂ ಸೊ ಒಂದು ಮಲ್ಲ ಹಾಲ್ ಬಟ್ ಎಂಕೆಪ್ಪುನು ಅಲ್ಪೊಂಡು ಉಲಾಯಿಡು ಉಲಾಯಿಡು ಪೋರೆಂಗ ಸೊ ತುಕ ಎದ್ದು ಪೊರ್ತು ಸ್ಟಾರ್ಟ್ ಆಪನ ಏನಂದು ತೋರಿಸೆ ಹಾಲ್ದಲ್ಲೇ ಹಾಲ್ ಉಂಟೆ ಬ್ರಹ್ಮಾವರದ ಶ್ಯಾಮಿಲಿ ಹಾಲ್ ಉಂಟು ಇನ್ನು ತಂಗಿ ತೋಜವೆ ಕಿವಿತ ಆ್ಯಕ್ಚುಲಿ ಒಂದು ಕಿವಿತ ಹೊಲ್ದೆತಾನೆ ತಂದೆಲ್ಲ ಬರೋದು ಬ್ಲಡ್ ಸೊ ನನಗೆ ಅಮ್ಮ ಬರ್ತಾರೆ ಗಿಫ್ಟ್ ಕೊಡ್ತೀನಿ 2 ವರ್ಷದ ಎಕ್ಸೈಟ್ಮೆಂಟ್ ಉಂಟಾ ನಂದ ಯಾಪ ಮದಿಮೆ ಎಲ್ಲ ಫೆಬ್ರವರಿ ಎಂಚ ದುಂಬುಗ ಮದ್ಮೆ ಆಪಿನಕ್ಲೆಗೆ ಏನಪ್ಪ ಅಂತ ಬರ್ process was exciting but not at all easy must of ಸರ್ವಕಾಲೇಶು ಸರ್ವದ ಸುರುಕಾದ ಬೈದಿನ ಚಿತ್ನ ಮಾತ ಬಿನ್ನೆರನ್ನ ಮೋಕೆಡ್ ಎದುಕೊಂಡುಲ್ಲೆ ಅಂಚನೆ ಬೋಡಾಯಿನಾಥ್ ಚಯರುಂಡು ಚಯರಡು ಕುಲ್ಲೆ ಇನ್ನಿತ ಕಾರ್ಯಕ್ರಮ ಬ್ರಹ್ಮವರಡಾಂಡಗ ನಮ್ಮ ತುಳುಟು ಪಾತ್ರೆ ಗಂಧತ್ತ ಓಕೆ ಕಾರ್ಯಕ್ರಮದ ಬೈದಿನ ಚಿತ್ನ ಮಾತ ಬಿನ್ನೆರನ್ನ ಮೋಕೆಡ್ ಎದುಕೊಂಡುಲ್ಲೆ ಇನ್ನಿತ ಕಾರ್ಯಕ್ರಮ ಬಾರಿ ಪೊರ್ಲಾವರಿಗೊಂಡು ಏನು ಪನ್ನಾಗ ಗಿರೀಶ್ ಕೊಕ್ಕ ಪ್ರಿಯಾರ್ನ ನಿಶ್ಚಯದ ಲೇಸ್ ಐತ ಬಗ್ಗೆ ನಮ್ಮಲಾದ ನಮ್ಮ ಪಾತ್ರೆಗ ಸುರುಕಾದ ವೇದಿಕೆನ ನಮ್ಮನ್ನ ಒಂದು ಪೊರ್ಲಗಂಟದ ಸಂಪ್ರದಾಯ ಉಂಟು ಅದಕ್ಕೆ ಹುಡುಕೊರೋದಿಲ್ಲ ಬಾಕಿ ಮಾತ್ರ ಗಮ್ಮತ್ ಏನೋ ಉಂಟ ಬೊಕ್ಕ ಮಲ್ಪುಗ ಸುರುಕಾದ ವೇದಿಕೆಡು ದಾದ ಮಾತ ಕ್ರಮ ನಡಪರಿಗೂ ಗುಡುಕೊರೋದಿಲ್ಲ ಅಂಚನೆ ಕುಡುನ ಬತ್ತಿನ ಚಿನ್ನ ಮಾತ ಬಿಂಗೆರನ್ನ ಮೋಕೆಡು ಎದುಕೊರೋದು ಅಂಚನೆ ಚಯರಡು ಕುಲ್ಲೆ ಕಾರ್ಯಕ್ರಮನ ಪೊರ್ಲು ಮತ್ತು ಕೊರಡು ಬಂದು ಕೇಳೋದಿಲ್ಲ I want the world to know my
ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಮೋಕೆಡ್ ಎದ್ಕೊನೊಂದುಲ್ಲೆ ಅಂಚನೆ ಬೊಡಾಯಿನಾತ್ ಚಯರುಂಡು ಚಯರ್ಡ್ ಕುಲ್ಲೆ ಇನ್ನಿತ ಕಾರ್ಯಕ್ರಮ ಬ್ರಹ್ಮವರಡ ಆಂಡಲ ನಮ್ಮ ತೂಂಡು ಪಾತೆರ್ ಗಂಧತ್ತ ಓಕೆ ಕಾರ್ಯಕ್ರಮಕ್ಕೆ ಬೈದಿನ ಅಂಚಿತ ಮಾತ ಬಿನ್ನೆರೆಲ್ಲ ಮೋಕೆಡ್ ಎದ್ಕೊನೊಂದುಲ್ಲೆ ಇನ್ನಿತ ಕಾರ್ಯಕ್ರಮ ಹಾಯ್ ಬುಲಿ ಕಣ್ಣನೆ ಬಿಡಿದ್ದು ಮ್ಯಾಚಿಂಗ್ ಏರ್ಲಾರೆನ್ ತುವಾರೆ ಬಲಿ ಬಣ್ಣದು ಬನ್ನಿ ಇರ್ನ ಫ್ರೆಂಡ್ ಮದ್ ಇಡಲಿ ಪೂರ ಮಾಡುವೆ ಹಾ ಪನ್ನೆ ಹಾ ಇರ್ನ ಸಜೆಷನ್ ಪನ್ನೆ ಇರ್ನ ಫ್ರೆಂಡ್ಗೆ ಸಜೆಷನ್ ದಾದ ಹ್ಯಾಪಿ ಆದಿ ಪುಡಾತೆ ಬೋತ್ ಆತೆ ಆದಿ ನಿಕ್ಲೆ ತೋರ್ಸನ್ ಮದ್ಮೆದು ಎಂಕಲು ರಜವಾಸ ಅವನ್ ಬಸ್ ನೆಕ್ಸ್ಟ್ ಮೇಕ್ ರಜವಾಸ ನಾನು ಕೋಳಿಕೆ ಏನು ಎಂತ ಆಂಟಿ ರಂಗ ಅಲ್ವಾ ಹಾಡ್ತೀರಾ ಕೋರಸ್ ಕೊಟ್ರೆ ಮಾತ್ರ ಒನ್ ಮೋರ್ ಟ್ರೈ ನಾನು ಕೋಳಿಕೆ ನಾನು ಕೋಳಿಕೆ ನಾನು ಕೋಳಿಕೆ ಕಂಟಿನ್ಯೂ ಹೇಳ್ಬೇಕು ಪಡವಟ ಬರ್ಬೇಕು ಓಕೆನಾ ನಾನು ಕೋಳಿಕೆ ನಾನು ಕೋಳಿಕೆ ನಾನು ಕೋಳಿಕೆ ಊಟ ಮಾಡಿದ್ ಸಾಕಾಗಿಲ್ವಾ ಅಂತ ಅಲ್ವಾ ಇದಕ್ಕೆಲ್ಲ ಮಂಡೆ ಇದ್ಲ ಪುರಿ ಬುಡ್ಕ ಬಣ್ಣದ ದಾದ ಬಂತಾರೆ ನಿಮ್ಮ ತಲೆಗೆ ಸಹ ಸ್ವಲ್ಪ ಉಳ್ಳ ಬಿಡುವಂತ ಏನ್ ಹೇಳ್ತೀರಾ ಮೆಹಂದಿ ಇಟ್ಟು ಬನ್ನಿ ಸೊ ನಾನು ಆರಾಮ್ ಇರ್ತೇನೆ ಸೊ ಮೊದಲನೇ ಪ್ರಶ್ನೆ ರೆಡಿ ಇದ್ದೀರಲ್ಲ ಕನ್ನಡದವರು ಕೋಟ್ಯಾಧಿಪತಿ ತರ ಆಯ್ತು ಸೊ ಎಲ್ರು ಅಲ್ಲಿ ನಿಂತಿರುವವರು ನಮ್ಮ ಲೇಡೀಸ್ ಅದು ಮಾತೇ ಮುಗಿತಿಲ್ಲ ಅಷ್ಟು ಮಾತಾಡ್ತಿದ್ದಾರೆ ಸೊ ಮೇಲೆ ಕೂತವರು ನಿಂತಡ್ಕೊಳ್ಳಿನ ರೆಡಿ ಇಲ್ಲರತ್ತ ಓಕೆ ಮೊದಲನೆಯ ಪ್ರಶ್ನೆ ಕೇಳ್ಬೋದಲ್ಲ ಯವ್ವ ನಗು ನೋಡಿ ಎಲ್ರು ಕೂಡ ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತೀರಲ್ಲ ತುಳುವ ಕನ್ನಡನ ಎರಡು ರೆಡಲ್ ಬರ್ಕೊಳತ್ತ ಮೆಹಂದಿ ಶಾಸ್ತ್ರಕ್ಕೆ ಎಲ್ರು ಹೋಗ್ತೀರಾ ಮದುಮಗಳು ಇಲ್ಲದಿದ್ರೆ ಮದುಮಗನ ಕೈಗೆ ವೀಳ್ಯದೆಲೆ ಇಡ್ತಾರೆ ಯಾಕೆ ವೀಳ್ಯದೆಲೆ ಇಡ್ತಾರೆ ಅನ್ನೋದು ಪ್ರಶ್ನೆ ಮಾತಕ್ಕೂ ಮದಿಮೆ ಬೋಪರೆ ಮದಿಮನ್ ಬೊಕ ಮದಿಮೇನ ಕೈಕ್ ಬಚ್ಚಿರೇನ ದೀಪಿರ ಹೌದಾ ಈಗ ಬಂತಿನ ಪ್ರಶ್ನೆ ಒಂದು ಸೊತ್ತಕ್ಕ ಐದು ಬಚ್ಚಿರದ ಇದು ದೀಪು ಬಚ್ಚಿರೇನು ನೋಡಕ್ಕ ಮುಖ್ಯ ಐದು ದೀಪು ದೊಡ್ಡ ಫುಲ್ ಎನರ್ಜಿ ಇಡಲಿ
मुझे लगती है तू कितनी प्यारी ಸೊ ಇಷ್ಟು ಒಳ್ಳೆ ಸರ್ಪ್ರೈಸ್ ಕೊಟ್ರು, ಏನೊಂದು ಚಪ್ಪಾಳೆ ಇಲ್ಲ, ಏನ್ ಸೌಂಡ್ ಇಲ್ಲ. ಓಕೆ, ಒಮ್ಮೆ ಜೋರಾದ ಚಪ್ಪಾಳೆ ನೋಡಿ ನಾನು. ಸೊ ನಮ್ಗೆ ಚಪ್ಪಾಳೆ ಬೇಡ, ಏನ್ ಬೇಕು? ಓಕೆ, ಎಂತ ಬೇಕು? ಆಚೆ ಸೈಡ್ ಅವ್ರು ಎಂತ ಬೇಕು? ಸೊ ಯಾವನ್ ಎಲ್ಲ ನಂಗೆ ಕಣ್ಣದಿತ್ಲಕ್ ಆಗ್ತದೆ. ಸೊ ನಮ್ಮ ಕಷ್ಟೊಡೆ ಪನ ಒಟ್ಟಿಗಿತ್ನಾಗ್ಲು ಖುಷಿಗಿತ್ನಾಗ್ಲತ್ತು. ಸೊ ನಮ್ಮ ಮಾತ ಫೇಸ್ ಇಡ್ಲ ಮಾತ ಒಟ್ಟಿಗಿತ್ತಿನಾಗ್ಲು ಬಿಂದುಜನ್ ಫಾರ್ ಎವರ್ ಅನ್ನ ಒಟ್ಟಿಗೆ ಹಾಕ್ಲಿ ఇప్పుడు ಮಸ್ತ್ ಎಣ್ಣೆ ಮಸ್ತ್ ಆಸೆ ಉಂಟು ಎಂಕ್. ಸೊ ಐ ಲವ್ ಯು ಸೋ ಮಚ್. ಓಕೆ, ಜಾಸ್ತಿ ಅದು ಪಂಪೇರು ಪೊಣ್ಣುಲೇನ ಫ್ರೆಂಡ್ಶಿಪ್ ಆತೆಡ್ಡೆ ಉರಿಯುಜಿ ಪಂಡಿದ್ದು. ಬಟ್ ಒಂದು ಸುಳ್ಳು ಎಟ್ಟೆ ಸುಳ್ಳು ಮಲ್ದಾರ ಹಾಕಲ ಇಂಚೆ ನಿಕ್ಲ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಇಪ್ಪಡು ಪಂಡು ಮಾತಕ್ನ ಪರ್ವತ ಯಾನ ಆಶಿಸದೆ. ಅಂಡ್ ಲಾಸ್ಟ್ ಒಂಜಿ ಪ್ರಿಯಾರ್ ಒಂಜಿ ಹೊಸ ಜೀವನಗ ಕಾರ್ದಿ ಒಂದು ಲೇರು. ಸೊ ಮಾತಕ್ಲು ಒಟ್ಟಾಗ ಅವರಿಗೊರ ಕಂಗ್ರಾಚುಲೇಷನ್ ಪಂಕ. ಎಲ್ರು ಕೂಡ ಒಟ್ಟಾಗಿ ಅವ್ರಿಗೆ ಏನ್ ಹೇಳ್ಬೇಕು? ಕಂಗ್ರಾಚುಲೇಷನ್ ಹೇಳ್ಬೇಕು. ನಾನು 3, 2 ಎಲ್ರು ಹೇಳ್ಬೇಕು. ಅವರು ಪಿಂಕ್ ಬ್ಲೌಸ್ ಬ್ಲೂ ಸಾರಿ ಭಾರಿ ಚಪ್ಪೆ ನೀವೇ. ಸೊ ನೀವು ಕೂಡ ಕಂಗ್ರಾಚುಲೇಷನ್ ಹೇಳ್ಬೇಕು. ಅಲ್ಲಿ ನಿಂತವ್ರು ಎಲ್ರು ಕೂಡ ಪ್ರಿಯಾ ಅವರಿಗೆ ಕಂಗ್ರಾಚುಲೇಷನ್ ಹೇಳ್ಬೇಕು. ಅದು ಎಲ್ಲಿ ಕೇಳ್ಬೇಕಂದ್ರೆ ಅಲ್ಲಿ ಕೋಣೆಯಲ್ಲಿ ಕೂತ ಮದುಮಗನಿಗೂ ಕೂಡ ಹೇಳ್ಬೇಕು. ಉಲ್ಲೇರ ಕೋಣೆ ಇಡಲೇರ ಉಲ್ಲೇರ್ಗೆ. ಓಕೆ, 3, 2, 1. ಇದು ಅವರ ಕೇಟಿಗೆ ಸಹ ಕೇಳಲಿಕ್ಕಿಲ್ಲ. ಓಕೆ, ಗಟ್ಟಿ ಗಟ್ಟಿ ಬ್ರಹ್ಮವರದ್ದು ಸೌಂಡ್ ಗೊತ್ತಾಗ್ಬೇಕು. ಕಂಗ್ರಾಚುಲೇಷನ್ ಅಂತ ಹೇಳಿದ್ರೆ ಸಾಕು. ಓಕೆ, 3, 2, 1. ಇನ್ಸೈಡ್ ಬಂಡೇರಾ ಪಂಡರ ಇಜ್ಜತ. ಓಕೆ, ಲಾಸ್ಟ್ ಇನ್ಸೈಡ್. ಓಕೆ, 3, 2, 1. ಈಚೆಯವರಿಗೆ ಎಂತ ನಾಚಿಕೆ, ಎಷ್ಟು ನಾಚಿಕೆ ಅಂದ್ರೆ ಅಷ್ಟು ನಾಚಿಕೆ. ಲಾಸ್ಟ್ ನನ್ನ ಮರ್ಯಾದೆ ಪ್ರಶ್ನೆ. ಓಕೆ, ಹೇಳಿ ನೋಡು. ಕಂಗ್ರಾಚುಲೇಷನ್. ಹಬ್ಬ, ಈಚೆಯವರ ಪರವಾಗಿ ಒಬ್ರು ಹೇಳಿದ್ರು. ಮತ್ತೊಮ್ಮೆ ಸ್ವೀಟ್ ಕಂಗ್ರಾಚುಲೇಷನ್ ಪಡೋದು. ಹಾಗೆ ನಾಳಿದ್ದು 21 ತಾರೀಕು ಮದುವೆ ಫ್ಯಾಮಿಲಿ ಶಯನಕ್ಕೆ, ನಮ್ಮ ಬ್ರಹ್ಮವರದ್ದು ಫ್ಯಾಮಿಲಿ ಶಯನಕ್ಕೆ ಬಂದು ಎಲ್ರು ಕೂಡ ನವ ಜೀವನಕ್ಕೆ ಕಾಯಲಿರುವಂತಹ ನಮ್ಮ ಇಬ್ರು ಮದುಮಗ ಹಾಗೆ ಮದುಮಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಎರಡರ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿನ ಕಾರ್ಯಕ್ರಮವನ್ನ ತುಂಬಾ ಅಂದ ಮಾಡಿಕೊಟ್ರಿ. ಸೊ ಬಂದವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಒಂದು ಆ ದಿನ ಪಾರ್ದಿನ ಔಟ್ಫಿಟ್ ಎಂಕ ಮಸ್ತ್ ಖುಷಿ ಆಂಡ್ ಫಸ್ಟ್ ಆಫ್ ಆಲ್ ಪ್ರಿಯಕ್ಕ ಆ್ಯಂಡ್ ಗಿರೀಶಣ್ಣಗ ಹ್ಯಾಪಿ ಮ್ಯಾರಿಡ್ ಲೈಫ್ ಪನ್ನೊಂದು ಅಂಚನೆ ಏನನ್ನು ಸಜೆಸ್ಟ್ ಮಲ್ದಿನ ಮಧುಕರ್ ಮಾಮಗ್ಲ ಥ್ಯಾಂಕ್ ಯು ಸೋ ಮಚ್. ಎಂಕ ಆಪರ್ಚುನಿಟಿ ಕೊರಿನ ಪ್ರಿಯಕ್ಕ ಆ್ಯಂಡ್ ಫ್ಯಾಮಿಲಿ ದಕ್ಲಿಕ್ಲ ಥ್ಯಾಂಕ್ ಯು ಪಣೊಂದು. ಸೊ ಮಸ್ತ್ ಖುಷಿ ಆ್ಯಂಡ್ ಅಂಚನೆ ಚಾನಲ್ ಲೈಕ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ.